ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಡಿವೈಎಫ್ಐ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುನೀರ್ ಕಾಟಿಪಳ್ಳ ಅವರೇ, ತಿರುಗುಬಾಣಕ್ಕೆ ಸ್ವಾಗತ. ಬೆಕ್ಕಿನ ಬಿಡಾರ ಬೇರೆಯದ್ದೇ ಆಗಿದೆ. ಹೊರಗೆ ನಿಂತಿದ್ದೀರಿ, ಸಮಾಜದಿಂದ ಹೊರಗೆ ನಿಂತಾಗಿ ಕಾಣಿಸ್ತಾ ಇದೆ ನಿಮ್ಮನ್ನು ಗಮನಿಸಬೇಕಾದ್ರೆ. ಅಂತಹ ಯಾವುದೇ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ. ಸಮಾಜವನ್ನ ಒಂದು ಜನಪರವಾಗಿ ಬದಲಾಯಿಸಬೇಕು ಮತ್ತು ಎಲ್ರಿಗೂ ಸಮಾನ ಹಕ್ಕುಗಳು ಬದುಕು ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಹೋಗ್ತಾ ಇರುವಂಥ ಸಮಾಜದ ದಿಕ್ಕು ಅದಕ್ಕೆ ವ್ಯತಿರಿಕ್ತ ಆಗಿರೋದ್ರಿಂದ ಕೆಲವರಿಗೆ ನಾವು ಸಮಾಜದ ಹೊರಭಾಗದಲ್ಲಿ ನಿಂತು ಮಾತಾಡ್ತಿದ್ದೀವಿ ಅಂತ ಅನಿಸ್ತದೆ. ಬೆಕ್ಕಿನ ಬಿಡಾರವೇ ಬೇರೆ ಆ ರೀತಿಯ ಆಗಿದೆಯಾ ಅಂತ. ಈಗ ನುಡಿಸಿರಿಗೆ ವಿರೋಧ ಯಾಕೆ ಮಾಡಿರುವಂತದ್ದು ನೀವು? ಇಲ್ಲ, ನಾವು ನುಡಿಸಿರಿಗೆ ವಿರುದ್ಧವಾಗಿ ಜನನುಡಿಯನ್ನ ಮಾಡ್ತಾ ಇಲ್ಲ. ಆದರೆ ಸಾಹಿತ್ಯ ಅನ್ನುವಂಥದ್ದು ವ್ಯಾಪಾರದ ಸರಕಾಗಬಾರ್ದು, ಸಾಹಿತ್ಯ ಅನ್ನುವಂತಹದ್ದು ಜಾತ್ರೆ ಆಗಬಾರ್ದು, ಸಾಹಿತ್ಯ ಅನ್ನುವಂಥದ್ದು ನೊಂದವರ ಧ್ವನಿ ಆಗಬೇಕು, ಅವರ ನೋವಿಗೆ ಮಿಡಿಬೇಕು ಅನ್ನುವಂತಹದ್ದು. 80ರ ದಶಕದಲ್ಲಿ 70ರ ದಶಕದಲ್ಲಿ ಬಂಡಾಯ ರೂಪುಗೊಳ್ತು. ಸಾಹಿತ್ಯ ದುಡಿಯುವ ಜನರ ಪ್ರಾಣಮಿತ್ರ ಅಂತ. ಆ ರೀತಿಯ ಆ ಸಂದರ್ಭದ ಚಾಲೆಂಜಿಗೆ ಬಂಡಾಯ ಧ್ವನಿ ಆದರೆ, ಈ ಸಂದರ್ಭದಲ್ಲಿ ಕಾರ್ಪೊರೇಟ್ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇಲ್ಲಿಯ ವ್ಯಾಪಾರ ಹಿತಾಸಕ್ತಿಗಳು ಸಾಹಿತ್ಯವನ್ನು ಸಂಪೂರ್ಣವಾಗಿ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿಯುವಂಥ ಸಂದರ್ಭದಲ್ಲಿ ಇಲ್ಲ, ಸಾಹಿತ್ಯ ಅನ್ನುವಂಥದ್ದು ಜಾತ್ರೆ ಅಲ್ಲ, ಅದು ನೊಂದವರ ಧ್ವನಿ, ಬಂಡಾಯದ ಬಾವುಟ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಅಂದ್ರೆ ನುಡಿಯು ಸಿರಿಯಲ್ಲ ಬದುಕು ಎಲ್ಲ ಒಂದು ಕಡೆಯಲ್ಲಿ ಟಾಂಟ್ ಕೊಟ್ಟುಕೊಂಡು ಅವರು ಮಾಡ್ತಾರೆ ಅಂತ ನೀವು ಮಾಡೋ ರೀತಿಯಲ್ಲಿ ಇದೆ. ಇಲ್ಲ, ಅದರಲ್ಲಿ ವ್ಯಂಗ್ಯ ಇಲ್ಲ, ಅದರಲ್ಲಿ ನಿಷ್ಠುರತೆ ಇದೆ. ನುಡಿ ಕೆಲವರಿಗೆ ಸಂಭ್ರಮ ಆಗಿರ್ಬೋದು, ಯಾರಿಗೆ ಅಂದ್ರೆ ಅದು ಉಳ್ಳವರಿಗೆ. ಆದರೆ 75% 70% ಜನ ಇವತ್ತು ನೋವಿನಿಂದ ಬದುಕ್ತಾ ಇದ್ದಾರೆ. ಅದರಿಂದಾಗಿ ನಮ್ಮ ಮಟ್ಟಿಗೆ ಅದು ನುಡಿ ಯಾವತ್ತೂ ಕೂಡ ಸಿರಿ ಆಗಬಾರ್ದು, ಅದು ಬದುಕಾಗಬೇಕು. ಅಂದ್ರೆ ಸ್ಪರ್ಧೆಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಶ್ರದ್ಧೆ ಕಾಣಿಸ್ತಾ ಇಲ್ಲ. ಶ್ರದ್ಧೆ ಇಲ್ಲ, ಸ್ಪರ್ಧೆ ಮಾತ್ರ ಇರುವಂತದ್ದು. ಇಲ್ಲ, 100% ಆ ರೀತಿ ನೀವು ಆಲೋಚನೆ ಮಾಡೋದೇ ತಪ್ಪು, ಅದು ಸುಳ್ಳು ಆರೋಪ. ಯಾಕೆಂತ ಕೇಳಿದ್ರೆ ನಾವು ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಮಾಡುವವರ ಜೊತೆಯಲ್ಲಿ ನಾವು 500, 1,000, 2,000 ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸ್ಪರ್ಧೆ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮಗೆ ಕಟ್ಟುವಂತ ಕೆಲಸ ಅದು ಸಹಜವಾಗಿ ಆ ರೀತಿ ಏನು ಸಮಾಜವನ್ನ ಪ್ರತಿಗಾಮಿ ನೆಲೆಯಲ್ಲಿ ಎಳೆದುಕೊಂಡು ಹೋಗುವಂತ ಸಿದ್ಧಾಂತಗಳಿಗೆ ಸಹಜವಾಗಿ ಅದು ಪರ್ಯಾಯ ಆಗ್ತದೆ ಹೊರತು ನಮ್ದು ಕಟ್ಟುವ ಕ್ರಿಯೆ, ಸಮಾಜವನ್ನ ಕಟ್ಟುವಂತ ಕೆಲಸಗಳನ್ನ ಹಲವು 1000 ವರ್ಷಗಳಿಂದ ಈ ಸಾಹಿತ್ಯ ಅನ್ನುವಂಥದ್ದು ಸಾಹಿತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು 100 ಸಾಹಿತಿಗಳನ್ನ ಹೆಸರನ್ನು ಹೇಳ್ಬೋದು ಈ ಜಗತ್ತಿನಲ್ಲಿ. ಅಂತಹ ಒಂದು ಪ್ರಕ್ರಿಯೆಯನ್ನು ನಾವು ಮುಂದುವರಿಸಿದ್ದೀವಿ. ಅಂದ್ರೆ ಸ್ಪರ್ಧೆಗಾಗಿಯೇ ಮಾಡೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ನೀವು ಕೊಡ್ತಾ ಇರುವಂತ ಹೇಳಿಕೆಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಮಾಡ್ತಾ ಇರುವಂತ ಕ್ಯಾಂಪೇನ್ಗಳು, ಅವರಿಗೆ ಪ್ರತಿಯಾಗಿ ನಾವು ಏನಾದ್ರೂ ಒಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಮಾಡ್ಲೇಬೇಕು ಅಥವಾ ಏನಾದ್ರೂ ಸಾಹಿತ್ಯಕ್ಕೋಸ್ಕರ ಮಾಡಬೇಕು ಅಂತ ಮಾಡ್ತಾ ಇರೋ ಕಾಣಿಸ್ತಾ ಇಲ್ಲ. ಖಂಡಿತವಾಗಿ ಈ ರೀತಿಯಲ್ಲಿ ನೀವು ಆಲೋಚನೆ ಮಾಡೋದು, ಯಾರಾದ್ರೂ ಆಲೋಚನೆ ಮಾಡ್ತಾ ಇದ್ರೆ ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಈ ಸರ್ತಿ ನಾವು ಯಾವತ್ತೂ ಕೂಡ ನಮ್ಮ ಇನ್ವಿಟೇಷನ್ ಅಲ್ಲಾಗ್ಲಿ, ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಾಗ್ಲಿ ಎಲ್ಲಿಯೂ ಕೂಡ ನಾವು ನುಡಿಸಿರಿಗೆ ಪರ್ಯಾಯವಾಗಿ ಜನನುಡಿಯನ್ನು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಹೋಗಿಲ್ಲ. ಕಳೆದ ವರ್ಷವೂ ಕೂಡ ಹಾಗೆ ಹೇಳ್ತಾ ಬಂದಂತದ್ದು ನೀವು. ಕಳೆದ ವರ್ಷದಿಂದ ಆರಂಭ ಮಾಡಿದ್ದು ನೀವು ಈ ಜನನುಡಿಯನ್ನ. ಇಷ್ಟು ಸಮಯ ಎಲ್ಲೇ ಹೋಗಿದ್ರಿ? 2 ವರ್ಷದಿಂದಲೇ ನಿಮಗೆ ಮಾಡಬೇಕು ಅಂತ ಅನಿಸಿದ್ದು ಅಲ್ಲ? ಸ್ಪರ್ಧೆ ಮಾಡೋದಾದ್ರೆ ನಾವು ಆವಾಗ್ಲೇ 10 ವರ್ಷದ ಹಿಂದೆನೆ ಮಾಡಬಹುದಿತ್ತು. ಯಾಕೆಂದ್ರೆ ಇದು ಇಲ್ಲಿ ಮಾತ್ರ ಅಲ್ಲ, ಜೈಪುರದಲ್ಲಿ ನಡೆದಂತಹ ಸಾಹಿತ್ಯ ಮೇಳಕ್ಕೆ ಕೌಂಟರ್ ಆಗಿ ಪರ್ಯಾಯಗಳು ಹುಟ್ಕೊಂತು. ಧಾರವಾಡದಲ್ಲಿ ಏನು ಸಾಹಿತ್ಯ ಸಂಭ್ರಮ ಮಾಡಿದಾಗ ಅದಕ್ಕೆ ಜನ ಸಾಹಿತ್ಯ ಸಮ್ಮೇಳನಗಳು ನಡೆಯಿತು. ಬಂಡಾಯ ಕೂಡ ಅವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಸಾಹಿತ್ಯ ಸಮ್ಮೇಳನಕ್ಕೆ ಪರ್ಯಾಯವಾಗಿ ಜನರ ಸಾಹಿತ್ಯ ಅನ್ನುವಂಥ ಜನರ ಧ್ವನಿ ಅದು ಊಟದ ಮೇಲೆ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವತ್ತು ಬಂಡಾಯ ಹುಟ್ಕೊಳ್ತು. ಇವತ್ತು ಜನನುಡಿ ನಡೀತಾ ಇದೆ. ಇಲ್ಲಿ ಬರುವಂಥ ಸಾಹಿತಿಗಳು ಯಾರೂ ಕೂಡ ಆ ರೀತಿಯಲ್ಲಿ TADA ಪಡ್ಕೊಂಡು ಬರ್ತಾ ಇಲ್ಲ. ಅವರ ಜೇಬಿನಿಂದ ದುಡ್ಡು ಹಾಕೊಂಡು ಬರ್ತಾ ಇದ್ದಾರೆ, ಇದಕ್ಕೆ ಕಾಣಿಕೆಯನ್ನು ಕೂಡ ಕೊಟ್ಟು ಹೋಗ್ತಾ ಇದ್ದಾರೆ. ಸ್ಪರ್ಧೆ ನಾವು ಯಾರ ಜೊತೆ ಮಾಡೋಣ? ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಮ್ಮಲ್ಲಿ ಕೋಟ್ಯಾಂತರ ಆಸ್ತಿ ಇಲ್ಲ, ಆ ರೀತಿಯ ವ್ಯಾಪಾರ ಕೂಡ ಇಲ್ಲ, ಅಂತ ಹಿತಾಸಕ್ತಿ ಕೂಡ ಇಲ್ಲ. ನಮ್ಮ ಹತ್ರ ಇರೋದು, ನಮ್ಮಲ್ಲಿರುವವರೆಲ್ಲರೂ ಕೂಡ ಜನಪರ ಚಳವಳಿಯವರು, ಜನಪರ ಕಾಳಜಿ ಹೊಂದಿರುವವರು, ಆ ರೀತಿಯ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರುವವರು. ಅವರಿಗೆ ಆ ಕೋಟ್ಯಾಂತರ ದುಡ್ಡಿನ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಜನರಿಗೆ ಧ್ವನಿ ಆಗ್ತೀವಿ, ಸಾಹಿತ್ಯವನ್ನು ಜನರ ಮಧ್ಯೆ ತಗೊಂಡು ಹೋಗ್ತೀವಿ. ಈ ಮುಂದಿನ ಜನರೇಷನ್ಗೆ, ಹೊಸ ಜನರೇಷನ್ಗೆ ಆ ರೀತಿಯ ದಿಕ್ಕನ್ನು ತೋರಿಸುವಂತ ಇಲ್ಲಿ ನುಡಿ ಸಿರೀಸ್ ಮಾಡಿದಂತ ಸಂದರ್ಭದಲ್ಲಿ ಕಳೆದ ವರ್ಷ ಆಗಿರ್ಬೋದು, ಈ ವರ್ಷ ಆಗಿರ್ಬೋದು, ನೀವು ಮತ್ತು ನಿಮ್ಮ ಸಮಾನ ಮನಸ್ಕ ಗೆಳೆಯರು ಆನ್ಲೈನ್ ಯುದ್ಧವನ್ನೇ ಮಾಡಿದ್ರಿ. ನುಡಿಸಿರಿಯ ವಿರುದ್ಧ ಆನ್ಲೈನ್ ಯುದ್ಧವನ್ನೇ ಸಾರಿದ್ರಿ. ಯಾಕಾಗಿ? ಅವರು ಮಾಡ್ಕೊಂಡು ಹೋಗ್ತಾರೆ, ನಿಮ್ಗೇನು? ಇಲ್ಲ 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 ನಮ್ಗೆ ಯಾವತ್ತೂ ಕೂಡ ಮೋಹನ್ ಆಳ್ವರ ಜೊತೆಯಲ್ಲೋ ಅಥವಾ ನುಡಿಸಿರಿಯ ಸಂಘಟಕರ ಜೊತೆಯಲ್ಲಿ ನಮ್ಗೆ ಯಾವುದೇ ರೀತಿಯ ದ್ವೇಷಗಳೋ ಅವರ ಜೊತೆ ಇದಿಲ್ಲ. ಅವರು ನುಡಿಸಿರಿಯನ್ನು ಮಾಡ್ತಾರೆ, ಅವರ ಕಾರ್ಯಕ್ರಮ ಅವರಿಗೆ ಬೇಕಾಗಿದೆ ಅದನ್ನು ಮಾಡ್ತಾರೆ. ಆದ್ರೆ ಅಲ್ಲಿ ಹೋಗ್ತಾ ಅಲ್ಲಿಗೆ ನಮ್ಮವರು ಬರಬಾರದು. ಎಸ್, ಯಾಕೆ ಇದು ಈ ವೈಚಾರಿಕ ಮಡಿವಂತಿಕೆ ಯಾಕೆ ನಿಮ್ಮದು? ವೈಚಾರಿಕ ಮಡಿವಂತಿಕೆ 100% ಇಲ್ಲ ನಮ್ದು. ಸಾಹಿತ್ಯ ಅನ್ನುವಂಥದ್ದು, ಸಾಹಿತ್ಯ ಹೇಳುವಂತ ಮಾತು, ಬರಗೂರು ಬಂಡಾಯದ ಸ್ಥಾಪಕರು,
ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಾ ಇರುವಂತಹ ಒಂದು ಏನಿದೆ ಸಾಹಿತ್ಯದ ವೈಭವ, ಅದನ್ನು ಅವರು ಖಂಡಿಸಿ ಬಂಡಾಯವನ್ನು ಹುಟ್ಟುಹಾಕಿದವರು ಅವರೇ. ಮತ್ತೆ 20 ವರ್ಷಗಳ ನಂತರ ಇನ್ನೊಂದು ಕಡೆ ಹೋಗಿ ಅಂತಹದ್ದೇ ವೈಭವದಲ್ಲಿ ಮಾತಾಡುವಂತಹದ್ದು ತಪ್ಪು. ಅದು ಮುಂದಿನ ಜನರೇಷನ್ ತಪ್ಪು ದಿಕ್ಕಿಗೆ ತಗೊಂಡು ಹೋಗ್ತದೆ ಅಂತ ನಾವು ಅದರ ವಿರುದ್ಧ ಬಂಡಾಯವನ್ನು ಸಾರಿರುವಂತಹದ್ದು. ನಾವು ಬರಗೂರು ವಿರುದ್ಧ ಬಂಡಾಯ, ಸಿದ್ದಲಿಂಗಯ್ಯ ವಿರುದ್ಧ ಬರಗೂರು ಬಂದ್ರು, ಅನಂತಮೂರ್ತಿ ಅವರು ಬಂದ್ರು, ಸಿದ್ದಲಿಂಗಯ್ಯ ಅವರು ಬಂದ್ರು. ಅವರ ಬಾಯಿಗೆ ಯಾರು ಹೊಲಿಗೆ ಹಾಕಿ ಕರ್ಕೊಂಡು ಬಂದಿಲ್ಲ. ಮಾತಾಡಬಹುದಲ್ಲಿ ಅವರ ವಿಚಾರಧಾರೆಗಳನ್ನು ಓಪನ್ ಆಗಿ ಮಾತಾಡಬಹುದು. ನಿಮ್ಗೆ ಏನು ಅಪಸ್ವರ ಯಾಕೆ? ಅದಕ್ಕಾಗಿ ನೋಡಿ, ನಾನೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿ ಯಾವ ಶಬ್ದವನ್ನ ಸಬ್ಜೆಕ್ಟ್ ಅನ್ನ ಮಾತಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಲ್ಲಿ ನಿಂತು ಮಾತಾಡ್ತಾ ಇದೀವಿ ಅಂತ ಬಹಳ ಮುಖ್ಯವಾದಂಥದ್ದು. ಯಾಕೆಂತ ಕೇಳಿದ್ರೆ ನಮ್ಮ ಮಾತುಗಳನ್ನು ಕೂಡ ಜನರಿಗೆ ಕೇಳೋದ್ರಲ್ಲಿ ಮಾಡುವಂತಹ ಒಂದು ವೈಭವದ ಮಧ್ಯೆ ಬರುವಂತಹ ಜನ ಕೇವಲ ಸಾಹಿತ್ಯದ ಮಾತುಗಳನ್ನ ಕೇಳಲಿಕ್ಕೆ ಮಾತ್ರ ಬರ್ತಾರೆ ಅಂತ ನೀವು ತಿಳ್ಕೋಬೇಡಿ. ಜಾತ್ರೆಗಳಲ್ಲಿ ನೀವು ದೊಡ್ಡ ಜಾತ್ರೆಯನ್ನ ಮಾಡಿ ಅಲ್ಲಿ ಒಂದು ಸಾಹಿತ್ಯದ ಒಂದು ಟಾಪಿಕ್ ಇಟ್ಟರೆ ಅದನ್ನು ಯಾರೂ ಕೇಳಿಸ್ಕೊಳ್ಳಲ್ಲ. ಅಲ್ಲಿ ಬರುವವರಿಗೆ ಏನಿದೆ, ಸಂತೆಯಲ್ಲಿ ಏನ್ ಬಂದಿದೆ, ಅಲ್ಲಿ ಏನೆಲ್ಲ ನಾವು ತಿನ್ಬಹುದು, ಒಳ್ಳೊಳ್ಳೆಯ ತಿಂಡಿ ಏನೇನು ಮಕ್ಕಳಿಗೆ ಖರೀದಿ ಮಾಡಿ ಕೊಡ್ಬೋದು ಅಂತಹ ಒಂದು ಸಂಭ್ರಮದಲ್ಲಿ ಬಂದಿರ್ತಾರೆ. ಅಲ್ಲಿ ಈ ಮಾತುಗಳು ಯಾರಿಗೂ ಕೇಳಿಸಲ್ಲ. ಆದ್ರೆ ಮಾತಿಗೆ ಅಲ್ಲಿ ಬಂದಿರುವಂತಹ ದೊಡ್ಡ ದೊಡ್ಡ ಸಾಹಿತಿಗಳಿದಾರಲ್ಲ, ಅವರ ಸಂಘಟಕರಿಗೆ ಒಂದು ನೈತಿಕ. ಮುನೀರ್ ಅವರೇ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಬಲಪಂಥೀಯರು ಸ್ವಲ್ಪ ಜನ ಬರಬಹುದು, ಎಡಪಂಥೀಯರು ಸ್ವಲ್ಪ ಜನ ಬರಬಹುದು. ಇದು ಯಾವುದು ಅಲ್ಲದ ಹೊರತಾದಂತವ್ರು ಬಹಳ ಜನ ಬರ್ತಾರೆ. ಸೊ ಬರಗೂರು ಬಂದ್ರು, ಸಿದ್ದಲಿಂಗಯ್ಯ ಅವರು ಬಂದ್ರು, ಅವರ ವಿಚಾರಧಾರೆಗಳನ್ನು ಹೇಳಬಹುದು. ಯಾರು ಅಲ್ಲಿ ಕಟ್ಟುಪಾಡು ವಿಧಿಸಿಲ್ಲ. ಮತ್ತೆ ಏನ್ ಸಮಸ್ಯೆ? ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಕರಾವಳಿಯಲ್ಲಿ ಕಳೆದ 2.5 ದಶಕಗಳಿಂದ ಮತೀಯ ಕಲಾಪಗಳು ನಡೀತಾ ಇದೆ. 10-12 ವರ್ಷಗಳಿಂದ ಈ ರೀತಿಯ ಸಾಹಿತ್ಯದ ಕಾರ್ಯಕ್ರಮ ನಡೀತಾ ಇದೆ. ಬರಗೂರು ಬಂದ್ರು, ಅನಂತಮೂರ್ತಿ ಬಂದ್ರು, ಡಾಕ್ಟರ್ ಕಲಬುರ್ಗಿ ಬಂದ್ರು, ವೈದೇಹಿ ಬಂದ್ರು, ಸಿದ್ದಲಿಂಗಯ್ಯ ಬಂದ್ರು, ಎಲ್ಲರೂ ಬಂದ್ರು. ಆದ್ರೆ ಇಲ್ಲಿ ಆ ಮತೀಯ ರಾಜಕಾರಣಕ್ಕೆ, ಆ ಹಿಂಸೆಗಳಿಗೆ ಏನಾದ್ರೂ ಒಂದು ಪರಿಹಾರವನ್ನು ಅವ್ರಿಗೆ ಹುಡುಕ್ಲಿಕ್ಕೆ ಸಾಧ್ಯ. ಅಂದ್ರೆ ನೀವು ಕೂಡ ಬಹಳಷ್ಟು ಸಮಯದಿಂದ ಇಲ್ಲೇ ಇದ್ದೀರಿ, ಇಲ್ಲೇ ಪ್ರತಿಭಟನೆಗಳು ಮಾಡ್ತಾ ಇದ್ದೀರಿ. ನಿಮಗೆ ಏನಾದ್ರೂ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಕರೆಕ್ಟ್. ನಾವು ಯಾರ ಜೊತೆಯಲ್ಲಿ ನಿಂತ್ಕೊಂಡು ಇದನ್ನು ಮಾಡಬೇಕು ಅನ್ನುವಂತ ಪ್ರಶ್ನೆ ನಮ್ಗೆ. ನಾವು ಈ ರೀತಿಯ ಮತೀಯ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನು ಕೊಡುವವರ ವೇದಿಕೆಯಲ್ಲಿ ನಿಂತ್ಕೊಂಡು ಅಂತ ನಮ್ಮ ವಿಚಾರಧಾರೆಗಳನ್ನು ಹೇಳಬಹುದಲ್ಲ. ಅದೊಂದು ಸಾಹಿತ್ಯ ಯಾರಿಗೂ ಕೇಳಲ್ಲ. ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕ್ರಮ ಅಲ್ಲ. ನೀವು ಹೇಳೋದ್ರಲ್ಲಿ ಅರ್ಥ ಇರಬಹುದು, ಆದ್ರೆ ಆ ರೀತಿಯ ಮಾತುಗಳು ಯಾರನ್ನು ಮುಟ್ಟಬೇಕು ಅವ್ರನ್ನು ಮುಟ್ತಾ ಇಲ್ಲ. ಅದು ಕೂಡ ಒಂದು ಸಂಭ್ರಮದ ಭಾಗ ಮುಟ್ತಾ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡುವಂತದ್ದು ಮುನೀರ್ ಕಾಟಿಪಳ್ಳ ಅವರು ಅಥವಾ ಅಲ್ಲಿ ಬಂದಿರುವಂತ ಜನರು. ನಮ್ಮ ನಿಲುವು ಅದು. ಆ ರೀತಿ ವಾದ ಮಾಡುವವರಿಗೆ ಅವಕಾಶ ಇದೆ, ಆ ರೀತಿ ವಾದ ಮಾಡುವವರಿಗೆ ಅವಕಾಶ ಇದೆ ಖಂಡಿತ. ನಾವೇನ್ ಹೇಳ್ತಾ ಇರುವಂತದ್ದು ನಮ್ಮ ವಾದ ಇದು. ನಾವು 10 ಜನ ಇರಬಹುದು, 1,00,000 ಜನರನ್ನ ಅಂತ ಭಾಷಣಗಳಿಂದ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಭಾಷಣಗಳಿಂದ ಬದಲಾವಣೆ ಮಾಡೋದಾದ್ರೆ ಅದ್ಭುತ ಭಾಷಣಕಾರರನ್ನು ಕರ್ಕೊಂಡ್ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ನೀವು ಕೂಡ ಅದನ್ನೆಲ್ಲ ಮಾಡ್ತಾ ಇರುವಂತದ್ದು, ನೀವು ಕೂಡ ಸಮ್ಮೇಳನವನ್ನೇ ಮಾಡ್ತಾ ಇರುವಂತದ್ದು. ಸಮ್ಮೇಳನ ಅಲ್ಲ ನಮ್ದೇನು ಅಂತ ಕೇಳಿದ್ರೆ ಆಯ್ದ ಪ್ರತಿನಿಧಿಗಳು ಬರ್ತಾರೆ. ನಲ್ಲಿ ಬರುವಂತವರು ಒಳ್ಳೊಳ್ಳೆಯ ಕವಿಗಳು, ಒಳ್ಳೊಳ್ಳೆಯ ಬರಹಗಾರರು, ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು, ಚಳವಳಿಯನ್ನ ಕಟ್ಟುವವರು. ನಾವಲ್ಲಿ ಕೂತ್ಕೊಂಡು 2 ದಿವಸ ಅಲ್ಲಿ ಮಾಡುವಂತದ್ದು ಏನಂತ ಕೇಳಿದ್ರೆ, ಈಗಿನ ಪ್ರಸಕ್ತ ಜನರ ಬದುಕಿನ ಮೇಲೆ ಆಗ್ತಾ ಇರುವಂತಹ ದಾಳಿಗಳಂತಹ ಸಂದರ್ಭದಲ್ಲಿ ಈ ಸಾಹಿತ್ಯ ಚಳವಳಿಗಳು ಯಾವ ದಿಕ್ಕಿನಲ್ಲಿ ನಡಿಬೇಕು, ಅದಕ್ಕೆ ಹೋಗುವಂತ ದಾರಿ ಯಾವುದು, ಕಳೆದ ಎಷ್ಟು ವರ್ಷಗಳ ನಮ್ಮ ಚಳವಳಿ ಹೋರಾಟಗಳ ನಂತರವೂ ಕೂಡ ನಾವು ಯಾವಕ್ಕೆ ನಿಮ್ಮ ತಲೆಯಲ್ಲಿ ನಾವು ಮಾತ್ರ ಸರಿ ಇರುವಂತದ್ದು, ಜಗತ್ತೇ ಸರಿ ಇಲ್ಲ ಅನ್ನುವಂತ ಭ್ರಮೆ ಏನಾದ್ರೂ ಇದೆಯಾ? 100% ಅಂತ ಭ್ರಮೆಯಲ್ಲಿ ನಾವು ಯಾವತ್ತೂ ಬದುಕ್ತಾ ಇಲ್ಲ. ನಾವು ಜನರ ಮಧ್ಯೆ ಹೋಗಿ ಆಳ್ವಾಸ್ನಲ್ಲಿ ನಡೀತಾ ಇರುವಂತ ನುಡಿಸಿರಿ ಆಗ್ಬಹುದು. ಅಲ್ಲಿ ಎಡಪಂಥೀಯರನ್ನ ಕರೀತಾರೆ, ಬಲಪಂಥೀಯರನ್ನ ಕರೀತಾರೆ. ಅವರವರ ವಿಚಾರಗಳನ್ನ ಹೇಳೋದಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತಾರೆ. ನಿಮ್ಮ ಸಂಗಾತಿಗಳೇ ಬಹಳಷ್ಟು ಜನ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗ್ತಾ ಇದ್ದಾರೆ. ಯಾರಿಗೂ ಮೂಗುದಾರ ಹಾಕ್ಲಿಲ್ಲ ಅಲ್ಲಿ ಆ ಕಾರ್ಯಕ್ರಮದಲ್ಲಿ. ನಾನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ, ಮೂಗುದಾರದ ಪ್ರಶ್ನೆ ಅಲ್ಲ. ನಿಮ್ಗೆ ಮಾತಾಡ್ಲಿಕ್ಕೆ ಮುಕ್ತ ಅವಕಾಶ ಇರಬಹುದು, ಅವರನ್ನು ಕಟ್ಟಿ ಹಾಕಲ್ಲ. ಆದ್ರೆ ನೀವು ಅಲ್ಲಿ ಹೇಳುವಂತ ವಿಚಾರಗಳು ಯಾರಿಗೂ ತಲುಪಲ್ಲ. ಆದ್ರೆ ನೀವು ಅಲ್ಲಿ ವೇದಿಕೆಯಲ್ಲಿ ಕೂತಿರೋದು ಎಲ್ಲರಿಗೂ ತಲುಪತ್ತೆ. ನೀವ್ ಯಾರ ಜೊತೆ ಕೂತಿದ್ದೀರಿ, ಅನ್ನುವಂತ ಪ್ರಶ್ನೆ. ನೀವ್ ಯಾರ ಜೊತೆ ಶಾಲನ್ನು ಹಾಕಿಸ್ಕೊಳ್ತಾ ಇದ್ದೀರಿ, ನೀವ್ ಯಾರಿಂದ ಪ್ರಶಸ್ತಿ ಫಲಕಗಳನ್ನ ಪಡಿತಾ ಇದ್ದೀರಿ ಅನ್ನುವಂತ ಪ್ರಶ್ನೆ. ಆ ಕೊಡುವಂತವರಿಗೆ ಬರಗೂರು ದೊಡ್ಡ ಹೆಸರು, ಸಿದ್ದಲಿಂಗಯ್ಯ ದೊಡ್ಡ ಹೆಸರು. ಅವರಿಗೆ ಶಾಲಾ ಹಾಕುವಾಗ, ಪ್ರಶಸ್ತಿ ಫಲಕ ಕೊಡುವಾಗ ಕೊಡ್ತಾ ಇರುವವರಿಗೆ ಮಾನ್ಯತೆ ಬರುತ್ತೆ. ಗೊತ್ತಾಯ್ತಲ್ಲ? ಈಗ ನಾನು ಕೇಳಬಹುದು, ನೀವು ಬಹಳ ಇಷ್ಟಪಡುವಂತ ಅನಂತಮೂರ್ತಿಯವರು ಬಂದಿದ್ರು, ನೀವು ಆ ಸಂದರ್ಭದಲ್ಲಿ ದೊಡ್ಡದಾಗಿ ಬರಬಾರದು ಅನ್ನೋ ರೀತಿಯಲ್ಲಿ ಕ್ಯಾಂಪೇನ್ ಮಾಡಿದ್ರಿ. ಅವ್ರು ನಿಮ್ಮನ್ನು ಕ್ಯಾರೇ ತೆಗಿಲಿಲ್ಲ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬಂದ್ರು, ಅವರು ನಿಮ್ಮನ್ನು ಕ್ಯಾರ್ ತೆಗಿಲಿಲ್ಲ. ಮತ್ತೇನು ನೀವು ಮಾತ್ರ ಸರಿ ಇದ್ದೀರಿ ಅಂತ ಅರ್ಥನೋ? ಸಿದ್ದಲಿಂಗಯ್ಯ ಅವರು ಸರಿ ಇಲ್ಲ, ಬರಗೂರು ಸರಿ ಇಲ್ಲ ಅಂತ ಅರ್ಥನೋ? ಹಾಗಾದ್ರೆ ವ್ಯಕ್ತಿಗಳನ್ನ ನಾವು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಅವರ ನಿಲುವುಗಳನ್ನ, ವೈಚಾರಿಕೆ. ನೀವ್ ಯಾಕೆ ಬಂಡಾಯವನ್ನ ಕಟ್ಟಿದ್ರಿ? ಹಾಗಾದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ, ಸಾಹಿತ್ಯ ಪರಿಷತ್ನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪರ್ಯಾಯವಾಗಿ ನೀವ್ ಯಾಕೆ ಬಂಡಾಯವನ್ನ ಕಟ್ಟಿದ್ರಿ? ಸಿದ್ದಲಿಂಗಯ್ಯನವರೇ, ನೀವ್ ಯಾಕೆ ಇಕ್ಕಿರ್ಲ ಓದಿರ್ಲ ಅಂತ ಕವಿತೆ ಬರೆದ್ರಿ? ಅನಂತಮೂರ್ತಿ ಅವರೇ, ನೀವು ಯಾಕೆ ಕೋಮುವಾದದ ವಿರುದ್ಧ ಅಷ್ಟೆಲ್ಲ ಮಾತಾಡ್ಕೊಂಡು ನೀವು ದೇಶ ಬಿಟ್ಟು ಹೋಗಿ ನೀವು ಬದುಕಬೇಡಿ ಅನ್ನೋ ರೀತಿಯ ಮಾತುಗಳನ್ನ, ಚೀತು ಮಾತುಗಳನ್ನ ಯಾಕೆ ಅನಿಸ್ಕೊಂಡ್ರಿ?
ಮತ್ತೆ ಅಂತಹದ್ದಕ್ಕೆ ಪ್ರೋತ್ಸಾಹ ಕೊಡುವವರ ವೇದಿಕೆಯಲ್ಲಿ ನೀವು ಮತ್ತೆ ಅಂದ್ರೆ ಡಾಕ್ಟರ್ ಸಿದ್ದಲಿಂಗಯ್ಯ ಆಗಿರಬಹುದು, ಅನಂತಮೂರ್ತಿ ಅವರಾಗಿರಬಹುದು, ಬರಗೂರ್ ಅವರಾಗಿರಬಹುದು, ನಿಮ್ಮ ಕಾಪಿ ರೈಟ್ ಅವರು, ಅವರ ಸಮಾಜದ ಸೊತ್ತು ಅಲ್ವಾ? ನೀವು ಹೇಳಿದ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳೋದಕ್ಕೆ ಅವರು ನಿಮ್ಮ ಕಾಪಿರೈಟ್, ನೀವು ಕಾಪಿರೈಟ್ ತಗೊಂಡಿದ್ದೀರಾ ಅಥವಾ ಪೇಟೆಂಟ್ ತಗೊಂಡಿದ್ದೀರಾ? ಅವರನ್ನ ತಡೆಯುವಂತ ಯಾವುದೇ ಇದಿಲ್ಲ. ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು. ಅನಂತಮೂರ್ತಿ ಅವರಿಗೆ ನಾವು ಪತ್ರ ಬರೆದ್ವಿ, ಹೋಗ್ಬಾರ್ದು, ಯಾವ ಕಾರಣಕ್ಕೆ ಹೋಗ್ಬಾರ್ದು. ನಮ್ಗೆ ಅಲ್ಲಿ ಕೂಡ ಯಾವುದು ಆಳ್ವಾಸ್ ಅಥವಾ ನುಡಿಸಿರಿ ನಮ್ಮ ಪ್ರಶ್ನೆ ಅಲ್ಲ. ನಮ್ಗೆ ನಿಮ್ಮ ನೈತಿಕತೆಯ ಪ್ರಶ್ನೆ, ನಿಮ್ಮ ದಾರಿಯ ಪ್ರಶ್ನೆ. ಅದಕ್ಕಾಗಿ ನಾವು ಅದನ್ನು ಅವ್ರಿಗೆ ಹೇಳಿದೀವಿ, ಹೋದ್ರು. ಬರಗೂರ್ ಅವ್ರಿಗೆ ಹೇಳಿದ್ವಿ, ಹೋದ್ರು. ಆದ್ರೆ ಅರ್ಧದಿಂದ ಎದ್ದು ಬಂದ್ರು, ಅವರು ಅರ್ಧದಿಂದ ಎದ್ದು ಬಂದ್ರು. ಗೊತ್ತಿರ್ಬೇಕು, ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಇದನ್ನು ಏನು ಫಲಪುಷ್ಪಗಳನ್ನ ಅಲ್ಲೇ ಬಿಟ್ಟು ವಾಪಸ್ ಬಂದ್ರು. ಈ ಸರ್ತಿ ಸಿದ್ದಲಿಂಗಯ್ಯ ಮತ್ತೆ ಹೋದ್ರು, ಜನ್ನಿ ಹೋದ್ರು. ನಾವೇನು ಅವರಿಗೆ ನಾವು ನಮ್ಮ ನಿಲುವನ್ನು ಹೇಳ್ತಾ ಇದೀವಿ. ಅವ್ರು ಹೋಗದಂತೆ ತಡೆಯುವಂತ ಯಾವ ಅಧಿಕಾರ ಕೂಡ ನಮ್ಗಿಲ್ಲ. ಎಸ್, ಇಲ್ಲಿ ಮತ್ತೊಂದು ವಿಚಾರ ಬರುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನ ಅವ್ರು ಮಾಡ್ತಾ ಇದ್ದಾರಲ್ವಾ, ನೀವೊಂದು ಶುಭ ಹಾರೈಸಿ ಸುಮ್ಮನೆ ಇರಬಹುದಲ್ವ? ಯಾಕೆ ಅಪಸ್ವರ ಅನ್ನುವಂಥದ್ದು? ಇಲ್ಲ, ಅವರ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾರೆ. ನಾವು ನುಡಿಸಿರಿಯನ್ನು ಯಾವತ್ತೂ ಕೂಡ ವಿರೋಧ ಮಾಡಲ್ಲ. ಅವರ ಕಾರ್ಯಕ್ರಮ ಅವ್ರು ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಹಕ್ಕು ಅವರಿಗಿದೆ, ಮಾಡ್ತಾರೆ. ನಾವು ಅದನ್ನು ತಡೆಯುವ, ನಮ್ಮವರು ಹೋಗಬಾರದು ಅಂತ ನಾವು ಹೇಳುವಂತಹದ್ದಲ್ಲಿ ಜನಪರ ಸಾಹಿತಿಗಳು ಎಲ್ಲಿರ್ಬೇಕು, ಜಾತ್ರೆಗಳಲ್ಲಿ ಕಳೆದು ಹೋಗ್ಬೇಡಿ. ದೊಡ್ಡವರ ಸಹವಾಸದಲ್ಲಿ ಒಡ್ಡೊಳಗದಲ್ಲಿ ನೀವು ಮುಳುಗಿ ಹೋಗ್ಬೇಡಿ. ನಿಮ್ಗೆ ಕರ್ತವ್ಯ ಇದೆ. ಜನ ಕಷ್ಟದಲ್ಲಿದ್ದಾರೆ. ಜನರ ಸಮಸ್ಯೆಗಳು ಈ ಜಾಗತೀಕರಣದ ಕಾರ್ಪೊರೇಟ್ ಕಾಲಘಟ್ಟದಲ್ಲಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಕಷ್ಟಗಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ವೇದಿಕೆಗಳು ಮಾತ್ರ ಯೂಸ್ ಆಗಬೇಕು. ಮತ್ತೆ ಈಗ ನೋಡಿ, ಇಲ್ಲಿ ಆಸ್ಪತ್ರೆಗಳು ಆರೋಗ್ಯವನ್ನ ಮಾರಾಟಕ್ಕಿಟ್ಟಿದೆ, ಬಡವರಿಗೆ ಸಿಗ್ತಾ ಇಲ್ಲ. ಅದು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನ ಮಾರಾಟಕ್ಕಿಟ್ಟಿದೆ, ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಇಲ್ಲಿಯ ಬಿಲ್ಡರ್ ಲಾಬಿ ಇರುವ ಎಲ್ಲವನ್ನೂ ಕೂಡ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ, ಬಡವರಿಗೆ 2 ಸೆನ್ಸ್ ಭೂಮಿ ಸಿಗ್ತಾ ಇಲ್ಲ. ಅಂತಹ ಲಾಬಿಗಳು ಮಾಡುವಂತ ಕಾರ್ಯಕ್ರಮದಲ್ಲಿ ಹೋಗಿ ನೀವು ನಿಂತ್ಕೊಳ್ಳೋದಾದ್ರೆ ಈ ಜನರ ಪರವಾಗಿ ಮಾತಾಡ್ಲಿಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಜಮೀನ್ದಾರರ ಮನೆ ಬಾಗಿಲೇ ಹೋಗಿ ಅವರನ್ನೇ ಪ್ರಶ್ನೆ ಮಾಡುವಂತದ್ದು ಅದೊಂದು ಧೈರ್ಯದ ಲಕ್ಷಣ. ಅನಂತಮೂರ್ತಿ ಅವರು ಮಾಡಿದ್ರು, ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಮಾಡಿದ್ರು. ಯಾರು ಪ್ರಶ್ನೆ ಮಾಡಿಲ್ಲ, ಅದು ಭ್ರಮೆ ಅಷ್ಟೇ. ಎಲ್ರು ಕೂಡ ಹೊಗಳಿಯೇ ಬಂದಿರುವಂತದ್ದು, ಎಲ್ರು ಹೊಗಳಿಯೇ ಬಂದಿರೋದು. ಮತ್ತೆ ಆ ರೀತಿ ಪ್ರಶ್ನೆ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ. ನಾವು ಹೋಗ್ಬೇಕಾಗಿರೋದು ಇಲ್ಲಿ ಚರ್ಚೆ ಮಾಡಿ ಜನರ ಬಳಿಗೆ. ನಾವು ಜಾತ್ರೆಗಳಿಗೆ ಹೋಗಿಯೋ ಅಥವಾ ಉರುಸುಗಳಿಗೆ ಹೋಗಿಯೋ ಜನರನ್ನ ಬದಲಾವಣೆ ಮಾಡ್ತೀವಿ ಅಂತ ಭ್ರಮೆ ಇಟ್ಕೊಂಡಿದ್ರೆ, ಸರ್ಕಾರದ ₹1 ಅನುದಾನ ತೆಗೆದುಕೊಳ್ಳದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೊಂದು ಪರ್ಯಾಯ ಮಾಡ್ತಾ ಇದ್ದಾರೆ, ಕನ್ನಡದ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ಅಪಸ್ವರಗಳು ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಸರ್ಕಾರದ ಅನುದಾನ ಸಿಗ್ತದೋ ಇಲ್ವೋ ಅನ್ನೋಂಥ ಪ್ರಶ್ನೆ ಅಲ್ಲ. ಯಾವತ್ತೂ ಕೂಡ ಜನನುಡಿ ಆದ್ರೂ ಕೂಡ ನಾನು ಒಬ್ಬನ ದುಡ್ಡಿನಿಂದ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಮೂಗಿನ ನೇರಕ್ಕೆ ನಡೀತದೆ. ಜನಪರವಾದಂತಹ ಸಾಹಿತ್ಯ, ಜನಪರವಾದಂತಹ ಕಾರ್ಯಕ್ರಮ, ಜನರ ದೇಣಿಗೆಯಿಂದ ನಡೀಬೇಕು. ಯಾರೋ ಒಬ್ಬರ ದೇಣಿಗೆಯಿಂದ ಈಗ ಜನನುಡಿ ನಡೆಯೋದಾದ್ರೆ, ನನ್ನ ಒಬ್ಬನ ಜೇಬಿನ ದುಡ್ಡಿನಿಂದ ನಡೆಯೋದಾದ್ರೆ ಅದು ನನ್ನ ಹಿತಾಸಕ್ತಿಯನ್ನಷ್ಟೇ ಪ್ರತಿಬಿಂಬಿಸ್ತದೆ ಹೊರತು ಆ ನಿಜವಾದಂತಹ ಸಾಹಿತ್ಯದ ಕಾರ್ಯಕ್ರಮದ ಜನನುಡಿಯ ಹಿತಾಸಕ್ತಿಯನ್ನು ಪ್ರತಿಬಿಂಬ ಮಾಡೋದಿಲ್ಲ. ನಾವು ಅದನ್ನು ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ಒಪ್ಪೋದು, ನಮ್ಮ ವಿರೋಧ ಇಲ್ಲ. ಎಸ್, ಮುನೀರ್ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಮುನೀರ್ ಅವರಲ್ಲಿ ಜನನುಡಿ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಕೇಳಬೇಕು. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ.